ಓಕೆ ಫ್ರೆಂಡ್ಸ್, ಇತ್ತೆ ಚಪಾತಿ ಕಾಯ್ಪುಗ ಕಾಂಡದ ಚಾಕ್ ಪಡ್ದು ಬೇಲೆ ಶುರು ಮಾಡ್ತದೆ. ಚೂರೆಣ್ಣೆ ಪಾಡ್ಗ ಚಪಾತಿ ಕಾಯಿಸುವ. ರೆಡಿಮೇಡ್ ಚಪಾತಿ ಎಡ್ಡೆ ಹಾಕೋಣದು ತೆಲುವು ಆದ್ಕೋಣ ಮಂತಿನ ಹಾಕನೆ. ರೆಡಿಮೇಡ್ ಚಾದಿಕ ಫ್ರೈ ಆಂಡು ಈಗ ಫ್ರೈ ಆಯಿತು. ತೆಗೀವ ತುಪ್ಪಿಗೆ ತೊಡ್ಗ ಹಾಲು ಹಾಕುವ. ಒಂದು ಅರ್ಧ ಸ್ಪೂನು ಹಾಲು ಹಾಕುವ. ಸಕ್ಕರೆ ಮತ್ತು ಅಡಿಗೆ ಮುಂಚಿನ ಭಾಜನ ಬರೋದು ಕ್ಯಾಂಟೀನ್ದ ನಮ್ಮ ಕ್ಲೀನ್ ಮಾಡ್ಕೋಗ. ಈಗ ಅಡಿಗೆ ಮಾಡಿದ ಪಾತ್ರೆ ಎಲ್ಲ ಉಂಟು, ಅದನ್ನೆಲ್ಲ ಕ್ಲೀನ್ ಮಾಡಿ ಇಡುವ. ಮತ್ತೆ ಕ್ಲೀನಿಂಗ್ ಆಂಡು ಫ್ರೆಂಡ್ಸ್ ಕುಲೆ ಓವರ್ ಕ್ಲೀನಿಂಗ್ ಆಂಡು ಭಾಜನ ಪುರ ಕಂಕರ ಬಾಂಡು ಈ ಬನಲ್ಲೇನು ಕನ್ನಡ ಸಹ ಎಲ್ಲ ಕ್ಲೀನ್ ಆಯಿತು. ಪಾತ್ರೆ ಎಲ್ಲ ತೊಳೆದು ಒಗಚಿ ಹಾಕಿದೆ, ಎಲ್ಲ ಕ್ಲೀನ್ ಆಯಿತು. ಇನ್ನು ಒಣಗಲಿಕ್ಕೆ ಬಿಟ್ಟದು, ತುಂಬ ಬಿಸಿಲುಂಟು ಇಲ್ಲಿ. ಇದೊಂದು ಕಬ್ಬಿಣದ ಈ ಕರ್ಬದ ಬನಲನ್ನು ಸರಿ ಒರೆಸೋದು ನಮ್ಮ ದೀವೋಡು ಇದನ್ನ ಮಣ್ಣು ಬತ್ತಿಲ್ಲ ಕಾಪಿ. ಒಂದು ಮೀನು ಕಾಯ್ತು ಮಲ್ಲ ದೋಸೆ ಅನ್ಪೈಟ್ ದೋಸೆ ಅನ್ನು ತೋಚ್ಕೋಬೇಕಂತೆ ಇತ್ತೆ ಮನ್ಪಂತೆ ಅನ್ನು ತಂತವೆ ರವಾ ದೋಸೆ ಮನ್ಪೊಡಿದ್ದು ನುಂಡ ಇಟ್ಟಿತ್ತೆ. ಚಾ ವರ್ಕ ಫ್ರೆಂಡ್ಸ್, ನಮ್ಮ ಚಾ ಇದು ಜೋನಿ ಬೆಲ್ಲ ಎಡ್ಡೆ ಹಾಕೊಂಡು ಶುಗರ್ ದಾಕ್ಲೆ ಮಸ್ತ್ ಎಡ್ಡೆ ನಮ್ಮ ಏರೆಲ್ಲ ಕೊರಲಿ ಚಾ ಚಕ್ಕರೆ ತಿನ್ನಕ್ಲೆಗ್ ಜೋನಿ ಬೆಲ್ಲದ ಒಂಜಿ ಅರ್ಧ ಸ್ಪೂನ್ ಪಾಡನೆ ಉಂಡು ಚಾಕು ಪಾಡು ರೇಟ್ 120 ರೂಪಾಯಿ 120. ಸೀಲ್ ಪ್ಯಾಕ್ ಅದು ಬರ್ಬೋದು. ಮೆರಿಂಜತ್ತು ಒಂಜಿ ಸ್ಪೂನ್ ಪಾಡು ಚಾಕು ಕನ್ನಡ ಶೋಕಿ ರಸ್ಕಿನಿ ಚಾಕು. ಈ ಬ್ಲಾಗ್ ನಾನು ಇಡೆಗೆ ಎಂಡ್ ಮಂತಂದುಲ್ಲೆ ನನ್ನ ಎಲ್ಲದ ಬ್ಲಾಗ್ದೊಟ್ಟಿಗೆ ಬರ್ಪೆ.